ಪ್ರೀತಿಯ ಪತ್ರಿಕಾ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ, ನೀವು ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಬಂದಿದ್ದೀರಿ. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮ ಸಹಕಾರ ಬೆಂಬಲ ಎಲ್ಲ ರೀತಿಯಲ್ಲಿ ನಮಗೆ ಬೇಕು ಅಂತ ಬೇಡಿಕೊಳ್ಳುತ್ತಾ ಇದ್ದೇನೆ. ಸಂಕ್ಷಿಪ್ತವಾಗಿ ಸ್ವಲ್ಪ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದು ಈ ಆಶ್ರಮ ಪ್ರಾರಂಭಿಸಿದ್ದು 1999 ಮಾರ್ಚ್ 22ನೇ ತಾರೀಕು. ಇದು ಪ್ರಾರಂಭಿಸಲಿಕ್ಕೆ ಕಾರಣ, ನಾನೊಮ್ಮೆ ಕೇರಳಕ್ಕೆ ಪಾಲಕ್ಕಾಡ್ ಎಂಬ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲಿ ನಾನೊಂದು ಕಂಡಂಥ ದೃಶ್ಯ ಬಹಳ ನೋವು ತುಂಬುವಂಥದ್ದಾಗಿತ್ತು. ಕಾರಣ, ನಮ್ಮಂಥವರೆಲ್ಲ ತಿಂದು ಉಳಿದ ಹೆಂಜಲನ್ನು ಕೆಳಗೆ ಆ ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಅದರಲ್ಲಿ ಆ ಬಿದ್ದ ಹೆಂಜಲನ್ನು ಒಂದು ಕಡೆ ನಾಯಿ ತಿಂತಾ ಇದೆ, ಇನ್ನೊಂದು ಕಡೆ ಈ ಮಾನಸಿಕ ರೋಗಿಗಳು ತಿಂತಾ ಇದ್ದಾರೆ. ಈ ದೃಶ್ಯ ನೋಡಿ ನನಗೆ ತಡೆಯಲಿಕ್ಕೆ ಆಗಿಲ್ಲ. ನಾನು ಕೂಗಿಬಿಟ್ಟೆ, ದೇವರು ಎಷ್ಟು ಕಷ್ಟದಲ್ಲಿ ಇವರು ಜೀವನ ಮಾಡ್ತಾರೆ. ದೇವರು ಇಷ್ಟೆಲ್ಲ ಜ್ಞಾನ, ವಿವೇಕ, ಅರಿವು, ನಮಗೆ ಬೇಕಾದ ಜೀವನ ಮಾಡಲಿಕ್ಕೆ ಊಟ ಉಪಚಾರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ದೇವರು ವಹಿಸಿಬಿಟ್ಟಿದ್ದಾರೆ. ಆದರೆ ಇನ್ನೂ ನಮಗೆ ಸಾಕು ಎಂಬುದಿಲ್ಲ, ಇನ್ನೂ ಬೇಕು ಎಂಬುದೇ ಇದೆ. ಆವಾಗ ನಾನು ಅನಿಸಿದೆ, ಒಂದು ವೇಳೆ ಈ ನಿಮಿಷದಲ್ಲಿ ಇವರು ಸತ್ತೋದರೆ ಇವರ ಆತ್ಮ ಎಲ್ಲ ಸ್ವರ್ಗಕ್ಕೆ ಹೋಗುತ್ತೆ, ಇವತ್ತು ನಾನು ಸತ್ತೋದರೆ ನನ್ನ ಆತ್ಮ ನರಕಕ್ಕೆ ಹೋಗುತ್ತೆ ಅಂತ ಅನಿಸಿದೆ. ಪುನಃ ಆಲೋಚನೆ ಮಾಡಿದೆ. ನೋಡಿ, ಇವರಿಗೆ ಈ ಪರಿಸ್ಥಿತಿ ಇವತ್ತು ಬಂತು. ನಾಳೆ ಒಂದು ವೇಳೆ ನನಗೆ ಅಥವಾ ನನ್ನ ಪತ್ನಿ ಮಕ್ಕಳಿಗೆ ಯಾಕೆ ಈ ಪರಿಸ್ಥಿತಿ ಬರಬಾರ್ದು, ಬಂದರೆ ನಮಗೆ ತಡೆಯಲಿಕ್ಕೆ ಆಗುತ್ತಾ ಅಂತ ಅನಿಸ್ಕೊಂಡೆ. ತುಂಬ ದುಃಖದಲ್ಲಿ ಹೋದ ಸ್ವಲ್ಪ ಹೊತ್ತು. ಈಗ ನಾನು ಒಬ್ಬನೇ ಇದ್ದೆ, ನನ್ನ ಜೊತೆಲಿ ಬೇರೆ ಯಾರು ಇರಲಿಲ್ಲ. ಹಾಗೆ ಆಲೋಚನೆ ಮಾಡಿದಾಗ ಇನ್ನು ಇವರ ಸೇವೆ ಮಾಡುವ ಎಂಬ ಒಂದು ಚಿಂತೆ ನನ್ನ ಮನಸ್ಸಿಗೆ ಬಂತು. ಅದರ ಪ್ರಕಾರ ನಾನು ಮಾರನೇ ದಿವಸ ಆಯಿತಾ ಇಲ್ಲಿ ಬಂದು ಮುಟ್ಟಬೇಕಾದ್ರೆ ಬಂದಾಗ ನನ್ನ ಪತ್ನಿಯ ಥರ ನಾನು ಈ ವಿಷಯವನ್ನು ಶೇರ್ ಮಾಡಿದಾಗ ಪತ್ನಿಯವರು ಹೇಳಿದ್ರು, ಒಳ್ಳೆಯ ಕಾರ್ಯ, ನಾವು ಮಾಡುವ. ಆದರೆ ನಮಗೆ ಏನಂತ ಹೇಳಿದ್ರೆ, ನಮಗೆ 4 ಮಕ್ಕಳಿದೆ. ಆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಬೇಕು, ಮದುವೆ ಮಾಡಿಸಬೇಕು, ಇಂಥ ಜವಾಬ್ದಾರಿ ಎಲ್ಲ ಇದೆ. ಅದರ ಜೊತೆಲಿ ಇದನ್ನು ಕೂಡ ನಾವು ಶುರು ಮಾಡಿದರೆ ಹೆಂಗೆ ಮುಂದುವರಿಸ್ಕೊಂಡು ಹೋಗೋದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ದೇವರು ಇಚ್ಛೆ ಪ್ರಕಾರ ಹೋಗುತ್ತೆ. ಇವತ್ತು ನಾವು ಸುಖವಾಗಿದ್ದೀವಿ, ನಾಳೆ ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ ಕೊಟ್ಟು ನಮ್ಮ ಮಕ್ಕಳಿಗೆ ಈ ಪರಿಸ್ಥಿತಿ ಯಾಕೆ ಬರಬಾರ್ದು, ಬಂದರೆ ನಮಗೆ ಸಹಿಸಲಿಕ್ಕೆ ಆಗುತ್ತಾ ಅಂತ ಕೇಳಿದೆ. ಅದು ಸರಿ, ಹಾಗಾದರೆ ಪ್ರಾರಂಭಿಸುವ. ಮತ್ತು ದೇವರು ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇವತ್ತು ಒಂದು ದಿವಸ ಕೊಟ್ಟಿದ್ದಾರೆ. ನಾಳೆ ದಿವಸ ಎಂಬುದು ನಮ್ಮದಿಲ್ಲ. ಯಾಕಂದರೆ ಯಾವ ದಿವಸದಲ್ಲಿ ನಾವು ಸಾಯ್ತೀವಿ, ಯಾವ ದಿವಸ ಬರ್ತೀವಿ ಯಾರಿಗೂ ಗ್ಯಾರಂಟಿ ಹೇಳಲಿಕ್ಕೆ. ಬಾಕಿ ಎಲ್ಲ ವಿಷಯಗಳು ಗ್ಯಾರಂಟಿ ಹೇಳಿದ್ವಿ, ಈ ವಿಷಯದಲ್ಲಿ ಯಾರಿಗೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಹಾಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಕೊಟ್ಟ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಳೋಣ ಅಂತ ಪತ್ನಿ ಹತ್ರ ಶೇರ್ ಮಾಡಿದೆ. ಆಗ ಪತ್ನಿ ಅದಕ್ಕೆ ಒಪ್ಪಿದ್ರು. ಹಾಗೆ ನಮ್ಮ ಒಂದು ಚಿಕ್ಕ ಮನೆ, ಈಗಲೂ ಆ ಮನೆ ನಿಮಗೆ ಆ ಫೋಟೋದಲ್ಲಿ ಕೂಡ ಕಾಣ್ತಾ ಇದೆ. ಆ ಮನೆಯಲ್ಲಿ ಪ್ರಾರಂಭಿಸಿದ್ದು, 1 ಮಂದಿಯನ್ನು ತಂದು ಪ್ರಾರಂಭಿಸಿದ್ದು. ಕಡೆಗೆ ಅದೇ ಮನೆಯಲ್ಲಿ 65 ಮಂದಿವರೆಗೆ ಇದ್ದರು, ಅಷ್ಟುವರೆಗೆ. ಅದ ನಂತರ ಮತ್ತೆ ಜಾಗ ಸಾಕಾಗದೇ ಆಗಿ, ಮತ್ತು ನೋಡಿ ಇಲ್ಲಿ ಈ ಫೋಟೋದಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಉಂಟು, ಇಂಥ ಹುಲ್ಲಿನ ಶೆಡ್ಡುಗಳು ಮಾಡಿಕೊಂಡು ನಾವು ಈ ಆಶ್ರಮವನ್ನು ಮಾಡ್ತಾಯಿದ್ದೀವಿ. ಹಾಗೆ ಈ ಹುಲ್ಲಿನ ಶೆಡ್ಡುಗಳು ಮಾಡ್ತಾಯಿದ್ದೆ. ಆ ವರ್ಷಕ್ಕೆ 182 ಮಂದಿವರೆಗೆ ಈ ಹುಲ್ಲಿನ ಶೆಡ್ಡು ಮತ್ತು ನಮ್ಮ ಮನೆ ಇತ್ತು. ಆಗ ಮಕ್ಕಳೆಲ್ಲ ಕಲಿತಾ ಇದ್ದರು. ದೊಡ್ಡವಳು MSc ಮಾಡ್ತಾಯಿದ್ರು, ಮಗ PU ಮಾಡ್ತಿದ್ದ, ಅವರೊಬ್ಬರು ಮಂಗಳೂರಲ್ಲಿ, ಮತ್ತು ಇನ್ನೊಬ್ಬಳು ಸೌಮ್ಯ, ಅವಳು 10th ಮುಂಡಾಯಿಯಲ್ಲಿ ಮಾಡ್ತಿದ್ರು, ಇನ್ನೊಬ್ಬಳು 8th ಮಾಡ್ತಿದ್ರು, ಇಲ್ಲೇ ಮಾಡ್ತಿದ್ರು. ಈಗ ಕಲಿತಾ ಇದ್ದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತುಂಬ ಮುಜುಗರ ಆಯಿತು. ಅಂದರೆ ಇಲ್ಲಿ ಬಂದರೆ, ಮನೆಗೆ ಬಂದರೆ ಒಕ್ಕಲಿಕ್ಕೆ ಕೂಡ ಜಾಗ ಇಲ್ಲ, ಮಲಗಲಿಕ್ಕೆ ಜಾಗ ಇಲ್ಲ, ಅಷ್ಟು ಕಷ್ಟದಲ್ಲಿ ಇತ್ತು ಅವರಿಗೆ. ಶುರುವಿಗೆ ಅದೆಲ್ಲ ಹೊಂದಿಕೊಳ್ಳೋದು ಕಷ್ಟ ಆಗಿತ್ತು. ಯಾಕಂದರೆ ಸ್ವಾಭಾವಿಕವಾಗಿರತಕ್ಕಂಥದ್ದು ಅದು. ಕಾರಣ ಮತ್ತೇನಲ್ಲ, ನಾವು ಒಳ್ಳೆಯ ಕೆಲಸಗಳು ಮಾಡುವಾಗ ನಮಗೆ ಅಡೆತಡೆಗಳು, ನಮಗೆ ಅತಿ ಹೆಚ್ಚು ಪ್ರೀತಿ ಯಾರಿಗೆ ಉಂಟು ಅವರಿಂದ ಬರುತ್ತೆ. ಇದು ಸ್ವಾಭಾವಿಕ, ಅದು ಬಂದೇ ಬರುತ್ತೆ. ಅದನ್ನು ನಾವು ಬಿಟ್ಟು ನಿಲ್ಲಬೇಕಾಗುತ್ತೆ. ಅದು ದೇವರ ದಯೆಯಿಂದ, ನನ್ನ ಶಕ್ತಿ ಅಲ್ಲ, ನನ್ನ ವ್ಯಕ್ತಿತ್ವವೂ ಅಲ್ಲ, ದೇವರ ದಯೆಯಿಂದ ಅದನ್ನು ಬಿಟ್ಟು ನಿಲ್ಲಲಿಕ್ಕೆ ಆಯಿತು. ಕಡೆಗೆ ಈ ಮಕ್ಕಳಿಗೆ ಅವರೇ ಮತ್ತೆ 2ನೇ ಸಲ ಇವರು ಬಂದಾಗ ಹೇಳಿದ್ರು, ಡ್ಯಾಡಿ ನೀವು ಮಾಡುವಂಥ ಕೆಲಸವನ್ನು ಮುಂದುವರಿಸಿಕೊಳ್ಳಿ, ನಮ್ಮ ಜೀವ ಇದ್ದರೆ ನಾವೆಲ್ಲರೂ ಇದರಲ್ಲಿ ಸಹಭಾಗಿತ್ವವನ್ನು ವಹಿಸ್ಕೊಳ್ತೀವಿ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಮಾತು ಕೊಟ್ಟು ಅವರು ಕೂಡ ಸಹಕರಿಸ್ತಾ ಇದ್ದರು. ಹಾಗೆ ನಮ್ಮ ಪತ್ನಿ ಮಕ್ಕಳೆಲ್ಲರೂ ಕೂಡ ಸಹಕರಿಸಿಕೊಂಡು ಬಂದರಿಂದ ಇವತ್ತು ಈ ಸಂಸ್ಥೆ ಎಷ್ಟು ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಿಜವಾಗಲೂ ಪ್ರಾರಂಭಿಸುವಾಗ ಎಷ್ಟು ಬೆಳೀತೀವಿ ಅಂತ ಉದ್ದೇಶ ಕೂಡ ನಮ್ಮ ಹತ್ರ ಇರಲಿಲ್ಲ. ಆದರೆ ಇವತ್ತು 387 ಮಂದಿ ಇವತ್ತು ಈ ಆಶ್ರಮದಲ್ಲಿದ್ದಾರೆ. ಅದರಲ್ಲಿ ಯಾವ ರಾಜ್ಯದವರು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಎಲ್ಲ ರಾಜ್ಯದವರು ಇದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ಪ್ರಾಯದವರಿದ್ದಾರೆ. ಉದಾಹರಣೆಗೆ ಇಲ್ಲಿ ಹುಟ್ಟಿದ್ದು
ಹೌದು, ಎಲ್ಲ ಜಾತಿ ಧರ್ಮ ಎಲ್ಲರೂ ಇದ್ದಾರೆ. ಇಲ್ಲಿ ಹುಟ್ಟಿದವರು ಕೂಡ 13 ಮಕ್ಕಳಿದ್ದಾರೆ. ಅಂದರೆ ಕೆಲವು ಹೆಂಗಸರನ್ನು ದಾರಿಯಲ್ಲಿ ನಮ್ಮಂಥರ ವಿದ್ಯಾವಂತರು ಅಥವಾ ಬುದ್ಧಿವಂತರು, ಸಾಮರ್ಥ್ಯ ಇದ್ದವರು, ತಿಳುವಳಿಕೆ ಇದ್ದವರು, ಅವರು ಮಾನಸಿಕ ರೋಗಿಗಳು ರೋಡಲ್ಲಿ ತಿರುಗಾಡ್ತಾರೆ, ಅವರನ್ನು ಮಿಸ್ಯೂಸ್ ಮಾಡಿ ಗರ್ಭಿಣಿಯಾಗಿದೆ. ನಮಗೆ ಇವರೊಂದು ದಾರಿಯಲ್ಲಿ ಸಿಗುವಾಗ 7 ತಿಂಗಳು 8 ತಿಂಗಳು 9 ತಿಂಗಳು ಗರ್ಭಿಣಿಯನ್ನು ಸಿಗ್ತಾರೆ. ಇಲ್ಲಿ ಬಂದು ಪರೀಕ್ಷೆ ಮಾಡಿ ನೋಡುವಾಗ ಈ ರೀತಿಯಲ್ಲಿ ಅಂಥವ್ರನ್ನು ಕೂಡ ಅವರಿಗೆ ಆ ಮಕ್ಕಳಿಗೆಲ್ಲ ಜನ್ಮ ಕೊಟ್ಟು ಅವರಿಗೆ ಎಲ್ಲ ರೀತಿಯ ಆರೈಕೆಯನ್ನು ಮಾಡಿ ಈಗ ಮಕ್ಕಳೆಲ್ಲ ಕಲಿತಾ ಇದ್ದಾರೆ. ಅಂದರೆ ಅತಿ ಚಿಕ್ಕ ಮಗು ಈಗ 4ನೇ ಕ್ಲಾಸ್ ಕಲಿತಾ ಇದ್ದಾರೆ. ಕುಣಿಗಲ್ಲಲ್ಲಿ ಬೇರೆ ಸ್ಕೂಲಲ್ಲಿಟ್ಟು ಹಾಸ್ಟೆಲಲ್ಲಿಟ್ಟು. ಅಂದರೆ ನಮ್ಗೆ ಈಗ ಮಕ್ಕಳಿಗೆ ನಮಗೆ ರೈಟ್ಸ್ ಇಲ್ಲ. ಮುಂಚೆ ನಮಗೆ ಇತ್ತು, ಇವಾಗ ನಾವು ಇದನ್ನು ಕ್ಲೋಸ್ ಮಾಡಿದ ನಮ್ಮದೊಂದು ಸ್ಕೂಲ್ ಇತ್ತು, ಆವಾಗ ನಮಗೆ ಎಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಇತ್ತು. ಈಗ ಸ್ಕೂಲು ಕ್ಲೋಸ್ ಮಾಡಿದ್ರೆ ನಮ್ಮ ಹಾಸ್ಟೆಲಿದ್ದ ಮಕ್ಕಳನ್ನೆಲ್ಲ ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಿದೆ. ಆ ಮಕ್ಕಳೆಲ್ಲ ಕಲಿತಿದ್ದಾರೆ. ಇಲ್ಲಿ ಹುಟ್ಟಿದ ಮಗು ಅವನು ಕಲಿತು ಕಂಪ್ಲೀಟ್ ಆಗಿ ಒಬ್ಬನು ITI ಮಾಡಿದ್ದಾನೆ, ಇನ್ನೊಬ್ಬನು ಇದು ಪಾಲಿಟೆಕ್ನಿಕ್ ಮಾಡಿ ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಬೇರೆ ಮಕ್ಕಳು ಕೂಡ ನಮಗೆ ದಾರಿಯಲ್ಲಿ ಕೂಡ ಅಲ್ಲದೆ ಸಿಕ್ಕಿದ ಮಕ್ಕಳುಂಟು. ಆ ಮಕ್ಕಳು ಕೂಡ ಈಗ ಒಬ್ಬಳು ಕಲ್ತೀಗ ಕುವೈಟಲ್ಲಿ BSc ನರ್ಸಿಂಗ್ ಆಗಿ ಕುವೈಟಲ್ಲಿ ಕೆಲಸ ಮಾಡ್ತಾರೆ. ಈಗ 3 ಮಕ್ಕಳು ಈಗ ನರ್ಸಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಸನ್ನದಲ್ಲಿ ಒಂದು ಹುಡುಗಿ ಮತ್ತು ಇನ್ನಿಬ್ಬರು ಮಕ್ಕಳು, ಒಬ್ಬಳು ಸೆಕೆಂಡ್ ಇಯರ್, ಇನ್ನಿಬ್ಬರು ಮಕ್ಕಳು ಫಸ್ಟ್ ಇಯರ್. ಇದೆಲ್ಲ ಇಲ್ಲಿ ಹುಟ್ಟಿದ ಮಕ್ಕಳು. ಇವರನ್ನು ಈ ರೀತಿಯಲ್ಲಿ ಕಲಿಸಿಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಏನಾಗಿತ್ತು ಅಂದರೆ ನಮ್ಮದು ನೆಕ್ಸ್ಟ್ ನಮ್ಮ ಮುಂದಿನ ಕಾರ್ಯಕ್ರಮ ಅಂದರೆ ಇದು ಈ ಆಶ್ರಮ ಈಗ ಪ್ರಾರಂಭಿಸಿ 25 ವರ್ಷ ಇದೆ. ಮಾರ್ಚ್ 22ನೇ ತಾರೀಕಿಗೆ 25 ವರ್ಷ ಸಂಪೂರ್ಣ ಆಗುತ್ತೆ. ಆವತ್ತು ಅದರ ಬೆಳ್ಳಿ ಹಬ್ಬವನ್ನು ಆಚರಿಸಬೇಕಂತೆ ನಾವು ತೀರ್ಮಾನ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ನಾವೊಂದು ಬೆಳ್ಳಿ ಹಬ್ಬವನ್ನು ಮಾಡಿದರೆ ಮಾತ್ರ ಸಾಲದು. ಯಾಕಂದರೆ ಅದು ಒಂದು ಸ್ವಲ್ಪ ಸಮಯಕ್ಕೆ ಮಾತ್ರ ಅದೊಂದು ಇರುತ್ತೆ. ಆದರೆ ನಾವು ನಮ್ಮ ರಾಜ್ಯಕ್ಕೆ ನಾವು ಕೊಡುವಂಥ ಒಂದು ಗೌರವ ಮರ್ಯಾದೆ ನಾವು ಕೊಡಬೇಕು. ಅದರ ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂತೇಳಿದ್ರೆ, ನಾವು 21ನೇ ತಾರೀಕು 22ನೇ ತಾರೀಕು ಕೂಡ 2 ದಿವಸ ಕೂಡ ಕನ್ನಡ ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದೆ. ಈ 2 ಕಾರ್ಯಕ್ರಮ ಅದರಲ್ಲಿ ಸೇರಿಕೊಳ್ಳುತ್ತೆ. ಇನ್ನೊಂದು ಅದರ ಜೊತೆಯಲ್ಲಿ ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ನಾವು ಮಾಡಿಕೊಂಥ ಎಲ್ಲ ಕಾರ್ಯಕ್ರಮದ ಒಂದು ಪ್ರಯೋಜನ, ಈ ರಾಜ್ಯದಲ್ಲಿ ಇರತಕ್ಕಂಥ ಇಂಥ ಹಲವಾರು ಆಶ್ರಮಗಳಿವೆ. ಸುಮಾರು 400 ಮೇಲೆ ಆಶ್ರಮಗಳಿವೆ. ಇಂಥದ್ದು ಮಾನಸಿಕ ರೋಗಗಳು ಮಾತ್ರ ಅಲ್ಲ, ವಿಕಲಾಂಗರು, ಬುದ್ಧಿಮಾಂದ್ಯರು, ಅಂಗವಿಕಲರು, ಇಂಥ ಬೇರೆ ಬೇರೆ ಥರದ್ದು ಆಶ್ರಮಗಳಿವೆ. ಇಂಥ ಆಶ್ರಮಗಳಿಗೆ ಸರ್ಕಾರದಿಂದ ಏನಾದರೂ ಅವರಿಗೊಂದು ಸ್ಥಿರವಾಗಿ ಪರ್ಮನೆಂಟ್ ಆಗಿ ಸಿಕ್ಕುವಂಥ ಒಂದು ವ್ಯವಸ್ಥೆಯನ್ನು ಒದಗಿಸಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೋಸ್ಕರ ನಾವು 2 ದಿವಸದ ಕಾರ್ಯಗಾರರಂತ ಇಟ್ಟುಕೊಂಡಿದ್ದೇನೆ. ಅದರಲ್ಲಿ ಸುಮಾರು ಒಂದು 400ರಿಂದ 500 ಮಂದಿ ಅದರ ಉಸ್ತುವಾರಿ ವಹಿಸುವವರು, ಅದರ
ವ್ಯಕ್ತಿಗಳು ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಸರ್ಕಾರಕ್ಕೆ ಒಂದು ಠರಾವನ್ನು ಮಂಡಿಸೋದು. CM ಮುಖ್ಯಮಂತ್ರಿ ಬರ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಪೂಜ್ಯ ಕಾವಂದರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು. ಮತ್ತು 4 ಜನ ಸ್ವಾಮೀಜಿಯವರು ಬರ್ತಾರೆ. ಒಂದು ನಮ್ಮ ಪೇಶಾವರ ಮಠ ಸ್ವಾಮೀಜಿ ಬರ್ತಾರೆ, ಮತ್ತು ಸುಬ್ರಹ್ಮಣ್ಯ ಸ್ವಾಮೀಜಿ ಬರ್ತಾರೆ, ಮಾಣಿಲ ಸ್ವಾಮೀಜಿ ಬರ್ತಾರೆ, ಮತ್ತು ನಮ್ಮ ಗುಜರಿಯ ಕನ್ಯಾಡಿ ಸ್ವಾಮೀಜಿಯವರು 4 ಜನ ಸ್ವಾಮೀಜಿಯವರು ಬರ್ತಾರೆ. ಮತ್ತು ಒಂದು 4 ಜನ ಬಿಷಪ್ನವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. 2 ತಂಗಳನ್ನು ಭಾಗವಹಿಸ್ತೀವಿ. ಮತ್ತು ಅದಲ್ಲದೆ ನಮ್ಮ ಕರ್ನಾಟಕದ ಸಭಾಪತಿಯವರು UT ಖಾದರ್ ಬರ್ತಾರೆ, ಮತ್ತು ಜಾಮೀರ್ ಅಹಮದ್ ಖಾನ್ ಅವರು ಬರ್ತಾರೆ, KJ ಜಾರ್ಜ್ ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ, ದಿನೇಶ್ ಗುಂಡ್ರಾವ್ ಬರ್ತಾರೆ, ಮತ್ತು ರಮೇಶ್ ತಂಗಡಗಿ ಅವರು ಕೂಡ ಬರ್ತಾರೆ. ಈ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರ ನಮಗೆ ಕೊಡಬೇಕು. ಯಾಕಂದರೆ ಪತ್ರಿಕಾ ಮಾಧ್ಯಮನೇ ಪ್ರತಿಯೊಂದು ಸಂಸ್ಥೆಯನ್ನು ಎಬ್ಬಿಸುವುದು, ಕೆಳಗಿಳಿಸುವುದು, ಆ 2 ಶಕ್ತಿ ಅವರಲ್ಲಿದೆ. ಅದಕ್ಕೆ ಯಾವ ಸಂಶಯ ಇಲ್ಲ. ಅದನ್ನು ಈ ಸಂಸ್ಥೆ ಇಷ್ಟು ಬೆಳೆಸ್ಕೊಂಡು ಬಂದದ್ದು ಬಹಳ ಕಷ್ಟದಲ್ಲಿ. ಎಷ್ಟೋ ಸಮಯದಲ್ಲಿ ನಮಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಇರುತ್ತೆ, ಸಾಯಂಕಾಲಕ್ಕೆ ಇರುವುದಿಲ್ಲ. ಆ ಟೈಮಲ್ಲಿ ಯಾರು ತಂದು ಕೊಡ್ತಾರೆ. ಇವತ್ತು ಕೂಡ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳಿದರೆ ಇವತ್ತು ಕೇವಲ 30,000 ರೂಪಾಯಿ ಬ್ಯಾಲೆನ್ಸ್ ಇದೆ ಅಕೌಂಟಲ್ಲಿ, ಕೇವಲ 30,000 ರೂಪಾಯಿ. ನಮಗೆ ಒಂದು ದಿವಸಕ್ಕೆ ನಮ್ಮ ಟೋಟಲ್ ಖರ್ಚು 1,50,000 ರೂಪಾಯಿ ಬರುತ್ತೆ. ಸುಮಾರು 6 ಕೋಟಿ ಮೇಲೆ ನಮಗೆ ಒಂದು ವರ್ಷಕ್ಕೆ ಖರ್ಚಾಗ್ತಾಯಿದೆ. ಇದು ಹೇಗೆ ನಡೀತಾ ಅಂತ ಹೇಳಿದರೆ ಅದು ನಿಜವಾಗ್ಲೂ ನನಗೆ ಹೇಳಲಿಕ್ಕೇ ಅಸಾಧ್ಯ. ಆವತ್ತಿನ ವಿಷಯಕ್ಕೆ ಬೇಕಾಗಿದ್ದು ಆವತ್ತು ಹೇಗಾದರೂ ದೇವರು ಒಪ್ಪಿಸಿಕೊಡ್ತಾರೆ. ಇದರ ಮಧ್ಯೆಯಲ್ಲಿ ಕೆಲವಾರು ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸಬೇಕಾಗಿತ್ತು. ಸರ್ಕಾರದಿಂದ ಆಗಲಿ, ಬೇರೆ ಇತರರಿಂದ ಆಗಲಿ, ಊರಿನವರಿಂದ ಆಗಲಿ, ಎಲ್ಲ ಅಂತೆಲ್ಲ ಸಂದರ್ಭದಲ್ಲಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ನಾವು ಹೋಗಲಿಲ್ಲ. ಅದಕ್ಕೆ ಬೇಕಾದ ಸೊಲ್ಯೂಷನ್ ಆ ಸಂದರ್ಭದಲ್ಲಿ ತಕ್ಕ ವ್ಯಕ್ತಿಗಳನ್ನು ದೇವರೇ ಕಳಿಸಿ ನಮ್ಮನ್ನು ಅದನ್ನೆಲ್ಲ ಪಾರು ಮಾಡಿದ್ದಾರೆ. ನಿಜವಾಗಲೂ ಇವತ್ತು ನಾನು ಇಲ್ಲಿ ಇರಬೇಕಾದ್ರೆ ಪೂಜ್ಯ ಕಾವಂದರು ಕಾರಣಕರ್ತರು ಅವರೇ. ನಿಜವಾಗಲೂ ಒಂದು ಸಲ ನಮ್ಮ ಮೇಲೆ ತುಂಬ ಒಂದು ಅಪವಾದ ಬಂದಿತ್ತು. ಆ ಬಂದಾಗ ನಾನು ಹೇಳಿದೆ, ನಮ್ಮ ತೀರ್ಮಾನ ಮಾಡಿದೆ. ನಾನು ಇದ್ದರೂ ಅದು TV ನಾನು ನೋಡಿದೆ, ಇಲ್ಲಿ ಮಂಗಳೂರಲ್ಲಿ ಕೂತು ನೋಡಿದಾಗ ನನ್ನ ಮಗಳಿದ್ರು ಅಮ್ಮೆಯಲ್ಲಿದ್ದಾಳೆ. ಅದು TV ಬಂದಾಗ ಒಂದು ದಿವಸ ಬಂತು, ಮಾರನೇ ದಿವಸ ಬಂತು. ಪೂಜ್ಯ ಕಾವಂದರಿಗೂ ನನಗೂ ಅಷ್ಟವರೆಗೆ ನಿಜವಾದ ಒಡನಾಟ ಯಾವುದೂ ಇಲ್ಲ, ಮಾತುಕತೆ ಯಾವುದೂ ಇಲ್ಲ. ನಮ್ಮ ವಿಷಯ ಅವ್ರಿಗೆ ಗೊತ್ತಿಲ್ಲ, ಅವ್ರ ಹೆಸರು ನಮ್ಗೆ ಗೊತ್ತಿತ್ತು. ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಆ ಸಂದರ್ಭದಲ್ಲಿ ಇನ್ನೂ ನಾನು ಬದುಕುವುದಿಲ್ಲ. ಆವಾಗ 250 ಮಂದಿ ಇದ್ದಾರೆ ಈ ಆಶ್ರಮದಲ್ಲಿ. ಯಾಕೆಂದರೆ ಆ TV ಬಂದು ಅಷ್ಟು ಕೆಟ್ಟದಾಗಿ ನಮ್ಮನ್ನು ಪ್ರತಿಬಿಂಬಿಸಿದ್ದಾರೆ. ಇನ್ನು ಇಷ್ಟು ಮಂದಿಯನ್ನು ಉಪವಾಸ ಇಟ್ಟು ಅಥವಾ ದಾರಿಗೆ ಬಿಟ್ಟು ಇನ್ನೂ ನಾನು ಬದುಕುವುದಿಲ್ಲ, ಸಾವಿರದ ತೀರ್ಮಾನ ಮಾಡಿದೆ. ಎಲ್ಲಿ ಪೋಯಿಸನ್ ತಗೊಂಡು ನಾನು ಬಂದದ್ದು ಮನೆಗೆ. ಮಾರನೇ ದಿವಸ TV ಬಂದು ಅಲ್ಲೇ ಉಳ್ಕೊಂಡೆ. ಮಾರನೇ ದಿವಸ ಇಲ್ಲಿ ಬಂದಾಗ ಹೀಗೆ ಬಂದಿದ್ದು. ಸುಮಾರು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಫೋನ್ ಬಂತು ಧರ್ಮಸ್ಥಳದಿಂದ. ಪೂಜ್ಯ ಕಾವಂದರು ಹೇಳ್ತಾರೆ, ನೀವು ಇದು ಧರ್ಮಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ರು. ನನಗೆ ಯಾವಾಗ ಪುನಃ ಹೆದರಿಕೆ ಆಯಿತು. ಯಾಕಂದರೆ ಇನ್ನೂ ಮೇಲೆ ನಮ್ಮ ಮೇಲೆ ಇವರೇನು ಗುಡಿಸ್ತಾರೆ, ಏನು ಮಾಡ್ತಾರೆ, ಅವ್ರಿಗೇನು ಮಾಡಲಿಕ್ಕೆ ತಾಕತ್ತುಂಟು. ಹಾಗೆಲ್ಲ ಅನಿಸ್ಕೊಂಡೆ. ಹೇಗಾದರೂ ಕರೆದರಲ್ಲ ಹೋಗು ಅಂತೇಳಿ ಹೋದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು, ಪೌಲೋಸು ಮುಂದೆ ಇಟ್ಟ ಕಾಲ ಮುಂದೆ ಇಡು, ಹಿಂದೆ ಇಡಬೇಡ. ಈ ವಿಷಯದಲ್ಲಿ ಏನು ಬಂದರೂ ನಾನಿದ್ದೇನೆ. ಯಾರಾದರೂ ಬಂದು ಕೇಳಿದರೆ ಸೀದಾ ಹೋಗಿ ಧರ್ಮಸ್ಥಳ ವೀರೇಂದ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬನ್ನಿ, ಅವರು ಇದಕ್ಕೆ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ನನ್ನ ಜೀವ ಉಳಿಸಿಲ್ಲ. ನಾನು ಆವತ್ತು ಸಾಯುವರು, ಇವತ್ತು ನಿಮ್ಮ ಮುಂದೆ ನಿಲ್ಲೋಣ. ಇದು ಸತ್ಯದ ಮಾತುಗಳು. ಯಾಕಂದರೆ ಅಷ್ಟು ನೋವಾಗಿತ್ತು. ಅದೇ ರೀತಿ ನೋಡಿ ಮೊನ್ನೆ ಕೊರೋನಾ ಬಂತು. ಆ ಕೊರೋನಾ ಬಂದ ಟೈಮಲ್ಲಿ ಕೂಡ ಇಲ್ಲಿ ನನಗೆ ಒಬ್ಬನಿಗೆ ಬಿಟ್ಟು ಬಾಕಿ ಎಲ್ಲರಿಗೂ ಹರಡಿದೆ. ನನ್ನ ಹೆಂಡತಿ, ಮಕ್ಕಳಿಗೆ, ಇಲ್ಲಿಯ ಸ್ಟಾಫು ಯಾರು ಕೂಡ ಬಾಕಿ ಇಲ್ಲ, ಎಲ್ಲರಿಗೂ ಹರಡಿದೆ. ಎಲ್ಲರನ್ನೂ ಇಲ್ಲಿ 0 ಮಾಡಿದೆ. ಆವಾಗ ಅವ್ರು ಫೋನ್ ಮಾಡಿ ಕರೆದು ಹೇಳಿದರು, ಏನಾಯಿತು ವಿಷಯ, ಏನು ಬೇಕು ನಿಮಗೆ, ಅಕ್ಕಿ ಬೇಕಾ, ಸಾಮಾನು ಬೇಕಾ, ಹಣ ಬೇಕಾ, ಔಷಧಿ ಬೇಕಾ, ಬಟ್ಟೆ ಬೇಕಾ? ನಾನು ಹೇಳಿದೆ, ಕಾವಂದರೆ ನನಗೀಗ ಯಾವುದೂ ಬೇಡ, ಇಷ್ಟು ಮಂದಿ ಎಲ್ಲರಿಗೆ ಹರಡಿದೆ, ಇಲ್ಲಿ ಇವರು ಐಸೋಲೇಷನ್ ಮಾಡಲಿಕ್ಕೆ ವ್ಯವಸ್ಥೆ ನಮಗೆ ಇಲ್ಲಿ ಇಲ್ಲ, ಏನು ಎದುರುಬೇಡ ಪೌಲೋಸು, ಈಗಲೇ ಶಿಫ್ಟ್ ಮಾಡಲಿಕ್ಕೆ ರೆಡಿ ಮಾಡಿ, ಅದಕ್ಕೆ ಬೇಕಾದ ವ್ಯವಸ್ಥೆ ಅರ್ಧ ಗಂಟೆಯಲ್ಲಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಕೇವಲ 20 ನಿಮಿಷದಲ್ಲಿ 21 ಆ್ಯಂಬುಲೆನ್ಸ್ ಇದ್ದು ಬಂದಿದೆ. ಎಲ್ಲರನ್ನೂ ಕರ್ಕೊಂಡು ಹೋಗಿದ್ರು. 48 ದಿವಸ ಅಲ್ಲಿ ಆರೈಕೆ ಮಾಡಿದರು. ಅವರಿಗೆ ಊಟ, ಬಟ್ಟೆ, ಔಷಧಿ ಎಲ್ಲವನ್ನು ಫ್ರೀಯಾಗಿ ಕೊಟ್ಟು. ಅವಾಗೆಲ್ಲ ಲಾಕ್ಡೌನ್ ಇತ್ತು. ಆ ಸಮಯದಲ್ಲಿ ಅಲ್ಲಿ ಕ್ಷೇತ್ರ ಕೂಡ ಯಾರು ಬರ್ತಿಲ್ಲ. ಆದರೂ ಕೂಡ ಅವರು ಇವರನ್ನು ಅಲ್ಲಿಂದ ಬಿಡುಗಡೆಯಾಗಿ ಬರಬೇಕಾದ್ರೆ ಪೂಜ್ಯ ಕಾವಂದರು ಅವರಿಗೆ ಎಲ್ಲರಿಗೂ ಬಂದು ಅವರಿಗೆ ತೀರ್ಥ ಕೊಟ್ಟು, ಎಲ್ಲರಿಗೆ ಮತ್ತು ಹಣ್ಣು ಹಂಪಲು ಕೊಟ್ಟು ಅಲ್ಲಿ ವಿಶ್ ಮಾಡಿ ಎಲ್ಲರನ್ನು ಕಳಿಸಿದ್ದಾರೆ. ಅಷ್ಟು ದೊಡ್ಡ ಒಂದು ಮನಸ್ಸು. ಕಾರಣ ಹೃದಯ ಉಂಟು ಅವರಿಗೆ. ಸತ್ಯ ಎಲ್ಲಿ ಉಂಟು, ಕಷ್ಟ ಎಲ್ಲಿ ಉಂಟು, ಅದನ್ನು ತಿಳ್ಕೊಂಡು ಮಾಡುವಂಥ ಆ ಒಂದು ಜ್ಞಾನ ಅವರಿಗೆ.
ಇಂಥವ್ರು ಸಹ ಅದೇ ಆ ರೀತಿಯಲ್ಲಿ ತುಂಬ ಮಂದಿ ಇದ್ದಾರೆ. ನಮಗೆ ಅವರು ಅವನ್ನ ಹೆಸರು ಹೇಳಲಿಕ್ಕೆ ನಮಗೆ ಖಂಡಿತ ಸಾಧ್ಯವಿಲ್ಲ. ಅಷ್ಟು ಮಂದಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಈಗಲೂ ಕೂಡ ಈಗ ನೋಡಿ ನಮ್ಮ ಈ ಕಾರ್ಯಕ್ರಮ ಕಮ್ಮಿಯಲ್ಲಿ ಎಷ್ಟಾದರೂ 1 ಕೋಟಿ ಮೇಲೆ ನಮ್ಮದು ಆವತ್ತಿಂದು 2 ದಿವಸದ್ದು ಮಾತ್ರ ಅದಕ್ಕೆ ಖರ್ಚು ಬೇಕು. ಗ್ರೌಂಡ್ ವರ್ಕದೆಲ್ಲ ವ್ಯವಸ್ಥೆ ಬೇರೆ ಎಲ್ಲ ಆಗಬೇಕು. ಇನ್ನು ಇದಕ್ಕೆ ನಮ್ಮದು ಈಗ ಪ್ಲಾನ್ ಅಂದರೆ ಎಲ್ಲರದ ಸ್ವಲ್ಪ ಈ ಅಪ್ಪೀಲ್ ಹಿಡ್ಕೊಂಡು ನಾಳೆಯಿಂದ ನಾವು ಪ್ರಾರಂಭ ಮಾಡೋದು. ಅದಕ್ಕೆ ನಿಮ್ಮ ಮಾಧ್ಯಮದವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಈ ಖರ್ಚು ಇದು ನಾವು ಮಾಡಬೇಕಾಗುತ್ತೆ. ಮಾಡದಿಲ್ಲರೆ ಇಷ್ಟು ಮಂದಿಯವರು ಬರುವಾಗ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಬೇಕು. ಕಾರ್ಯಾಗಾರ ಉಂಟು, ಅದಕ್ಕೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಇಂಥೆಲ್ಲ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ನೀವು ಬಂದು ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ಕಾರ್ಯಕ್ರಮ ಈಗ ಇವರು ಮಿನಿಸ್ಟರ್ಸ್, ರಾಜಕಾರಣಿಗಳು ಯಾರು ಬಂದರೂ ಬರದೇ ಇದ್ದರೂ ಕೂಡ ಈ ಕಾರ್ಯಕ್ರಮ ಖಂಡಿತ ನಡೆಯದೇ ಇರುವುದಿಲ್ಲ. ಅಂದರೆ ಸ್ವಾಮೀಜಿಯವರಿದ್ದಾರೆ, ವಿಶ್ವಪ್ಪನವರಿದ್ದಾರೆ, ತಂಗನವರಿದ್ದಾರೆ, ಬಾಕಿ ಕನ್ನಡ ರಾಜ್ಯೋತ್ಸವ ಇದೆ ಮತ್ತು ಕಾರ್ಯಾಗಾರ ಇದೆ, ಅದೆಲ್ಲ ನಾವು ಮಾಡ್ತೀವಿ. ಆದರೆ ರಾಜಕಾರಣಿಗಳಿಗೆ ಬಹುಶಃ ಬರಲಿಕ್ಕೆ ತೊಡಕಾಗ್ಬೋದು. ಈಗ ವಿಚಾರ ಸಂಕಿರಣ 21ನೇ ತಾರೀಕು ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ. 3 ಗಂಟೆ ಸ್ಟಾರ್ಟ್ ಆಗುತ್ತೆ. 3 ಗಂಟೆ ಸ್ಟಾರ್ಟ್ ಆಗಿ ಸಂಜೆ ಆಗಿ ಮರುದಿವಸ ಮಧ್ಯಾಹ್ನವರೆಗೆ ವಿಚಾರ ಸಂಕಿರಣ ನಡೀತದೆ. 12 ಗಂಟೆವರೆಗೆ ಅದು ವಿಚಾರ ಸಂಕಿರಣ ಇರುತ್ತೆ. ಆಮೇಲೆ ಊಟೋಪಚಾರ ಆಗಿ ಸಮಾರೋಪ ಸಮಾರಂಭ. ಈ ಸಮಾರಂಭ ಸುವರ್ಣ ಕರ್ನಾಟಕ ಶಿವನ್ ರಜತ ಮಹೋತ್ಸವ ಇದು. ಈ ಕಾರ್ಯಕ್ರಮದಲ್ಲಿ ಇವರೆಲ್ಲ ಪಾಲ್ಗೊಳ್ಳೋದು ಗೆಸ್ಟ್ಗಳು. ಇದರಲ್ಲಿ ಇವರು ಠರಾವು ಮಂಡಿಸಿ, ಇದರ ಮೇನ್ ಠರಾವು ಇದು ಏನು ಅಂದರೆ ನಮ್ಮ ರಾಜ್ಯದಲ್ಲಿ ತುಂಬ ಆಶ್ರಮಗಳಿವೆ. ಆದರೆ ಬೇರೆ ಅದಕ್ಕೆಲ್ಲ ಕೇಳಿದರೆ ಕೊಡುವುದು ಉಂಟು, ಎಲ್ಲ ಉಂಟು. ಆದರೆ ಇದರಲ್ಲಿ ಇರತಕ್ಕಂಥ ತುಂಬ ಈ ಅಂಗವಿಕಲರು ಅವರಿಗೆ ವಿಷಯಕ್ಕೋಸ್ಕರ ಯಾರು ಹೋರಾಟ ಮಾಡುವವರು ಇವತ್ತು ಕಡಿಮೆ ಆಗಿದೆ. ಹೋರಾಟ ಮಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದು ಕಾರ್ಯಗತಕ್ಕೆ ಬರ್ತಾ ಇಲ್ಲ. ಅವರೇ ಮಾಡಬೇಕು, ಅವರೆಲ್ಲಿ ಅದಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ಒಂದು ಸ್ಪಂದನ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೇವೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.